ಹರೇ ಕೃಷ್ಣ ಮಾತಾಜಿ. ಪ್ರೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಸ್ಟಾರ್ಟ್ ಮಾಡಿ ಮಾತಾಜಿ. ಅದೇ ಇದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೆ ನಾನೇನೆ. ನೀವ್ ಮಾಡ್ಕೋಬಹುದು ಮಾತಾಜಿ, ಮಾಡ್ಕೊಳ್ಳಿ. ನಿಮ್ಗೆ ಲಲಿತಾ RN ಅಂತಿದೆ ನೋಡಿ, ಅದನ್ನ ಹೋಸ್ಟ್ ಮಾಡಿ ಮಾತಾಜಿ. ಇದು ಮಾಡ್ತೀನಿ ಈಗ ನಾನು ಶೇರ್ ಮಾಡ್ಬಿಟ್ಟು ಮಾಡ್ತೀನಿ ಮಾತಾಜಿ. ಆಯ್ತಾಯ್ತು. ಮಾತಾಜಿ ಮಾಡಿದೀನಿ. ಓಕೆ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾಗವತಮ್ಮ ಕೇಳಿಸುತ್ತಲ್ಲ ಮಾತಾಜಿ? ಕೇಳಿಸ್ತಿದೆ ಮಾತಾಜಿ. ಹರೇ ಕೃಷ್ಣ. ಭಾಗವತಂ 8ನೇ ಅಧ್ಯಾಯದ ಶ್ಲೋಕ ಅನುವಾದವನ್ನು ನೋಡೋಣ. ಹರೇ ಕೃಷ್ಣ. ಶ್ಲೋಕ 1. ರಾಜ ಉವಾಚ. ಬ್ರಹ್ಮಣ ಚೋದಿತ ಬ್ರಹ್ಮನ್ ಗುಣಾಖ್ಯೇನ ಗುಣೇಸ್ಯತ ಯಸ್ಮೈ ಯಸ್ಮೈ ಯಥಾ ಪ್ರಾಹ ನಾರದೋ ದೇವದರ್ಶನಃ. ಅನುವಾದ. ಶುಕಮುನಿಗಳನ್ನು ಪರೀಕ್ಷಿತ ಮಹಾರಾಜನು ಹೀಗೆ ಕೇಳಿದನು. ಬ್ರಹ್ಮನಿಂದ ಉಪದೇಶವನ್ನು ಪಡೆದವರು ಬಹು ಭಾಗ್ಯಶಾಲಿಗಳು. ಅಷ್ಟೇ ಅದೃಷ್ಟವಂತರಾದ ಕೇಳುಗರನ್ನು ಹೊಂದಿದ್ದ ನಾರದ ಮುನಿಗಳು ಭೌತಿಕ ಗುಣರಹಿತನಾದ ಭಗವಂತನ ದಿವ್ಯ ಗುಣಗಳನ್ನು ಹೇಗೆ ವಿವರಿಸಿದನು? ಅವರು ಯಾರ ಮುಂದೆ ಈ ಮಾತುಗಳನ್ನು ಹೇಳಿದರು? ಶ್ಲೋಕ 2. ಏತದ್ವೇದಿತುಮಿಚ್ಛಾಮಿ ತತ್ವಂ ತತ್ವವಿದಾಂಬರ ಹರೇರದ್ಭುತಂ ವೀರ್ಯಸ್ಯ ಕಥಾ ಲೋಕ ಸುಮಂಗಲಾಹ. ಅನುವಾದ. ರಾಜನು ಹೇಳಿದನು, ಅದ್ಭುತ ಶಕ್ತಿಗಳಿಂದ ಕೂಡಿದ ಭಗವಂತನಿಗೆ ಸಂಬಂಧಿಸಿದ ಕಥನಗಳು ಎಲ್ಲಾ ಲೋಕದ ಜೀವಿಗಳಿಗೂ ಖಂಡಿತವಾಗಿಯೂ ಮಂಗಳಕರವಾಗಿದೆ. ಅವುಗಳನ್ನು ನಾನು ತಿಳಿಯಬಯಸುತ್ತೇನೆ. ಶ್ಲೋಕ 3. ಕಥಯಸ್ವ ಮಹಾಭಾಗ ಯಥಾಹಮ ಅಖಿಲಾತ್ಮನಿ ಕೃಷ್ಣೇ ನಿವೇಶ ನಿಸ್ಸಂಗಂ ಮನಸ್ಸೆಕ್ಷೇ ಕಲೇವರಂ. ಅನುವಾದ. ಮಹಾಭಾಗ್ಯಶಾಲಿಯಾದ ಶುಕಮುನಿಗಳೇ, ದಯವಿಟ್ಟು ಶ್ರೀಮದ್ ಭಾಗವತದ ಕಥನವನ್ನು ಮುಂದುವರಿಸಿರಿ. ಅದರಿಂದ ನಾನು ನನ್ನ ಮನಸ್ಸನ್ನು ಪರಮಾತ್ಮನಾದ ಭಗವಾನ್ ಶ್ರೀ ಕೃಷ್ಣನಲ್ಲಿ ಸ್ಥಿರಗೊಳಿಸಿ ಭೌತ ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನ ಈ ಶರೀರವನ್ನು ತ್ಯಜಿಸಬಹುದು. ಶ್ಲೋಕ 4. ಶೃಣ್ವತ ಶ್ರದ್ಧೆಯ ನಿತ್ಯಂ ಗೃಣಸ್ತಶ್ಚ ಸ್ವಚೇಷ್ಟಿತಂ ಕಾಲೇನ ನಾತಿ ದೀರ್ಘೇಣ ಭಗವಾನ್ ವಿನತೆ ಹೃದಿ.
ಅನುವಾದ: ಶ್ರೀಮದ್ ಭಾಗವತವನ್ನು ಸದಾ ಕ್ರಮಬದ್ಧವಾಗಿ ಶ್ರವಣ ಮಾಡುವವರು ಮತ್ತು ವಿಷಯಗಳನ್ನು ಅತಿ ಗಂಭೀರವಾಗಿ ಪರಿಗಣಿಸುವವರ ಹೃದಯಗಳಲ್ಲಿ ಅತ್ಯಲ್ಪ ಕಾಲದಲ್ಲಿಯೇ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ವ್ಯಕ್ತನಾಗುತ್ತಾನೆ. ಶ್ಲೋಕ 5. ಪ್ರವಿಷ್ಟ ಕರ್ಣರಂಧ್ರೇಣ ಸ್ವಾನಾಂ ಭಾವಸರೋರುಹಂ ಧುನೋತಿ ಶಮಲಂ ಕೃಷ್ಣ ಸಲಿಲಸ್ಯ ಯಥಾ ಶರತ್. ಅನುವಾದ: ಪರಮಾತ್ಮನಾದ ಭಗವಾನ್ ಶ್ರೀಕೃಷ್ಣನ ಶುದ್ಧ ಅವತಾರವು ಎಂದರೆ ಶ್ರೀಮದ್ ಭಾಗವತವು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಭಕ್ತನ ಹೃದಯದಲ್ಲಿ ಪ್ರವೇಶಿಸುತ್ತದೆ. ಅವನ ಪ್ರೇಮ ಸಂಬಂಧಿಯಾದ ಕಮಲದಲ್ಲಿ ಪ್ರತಿಷ್ಠಾಪಿತವಾಗುತ್ತದೆ ಮತ್ತು ಅದರಿಂದ ಕಾಮ, ಕ್ರೋಧ, ಮೋಹಗಳಂತಹ ಐಹಿಕ ಸಂಸರ್ಗಗಳ ಕಲ್ಮಲಗಳನ್ನು ಶುದ್ಧಗೊಳಿಸುತ್ತದೆ. ಹಾಗೆ ಅದು ಕೆಸರಿನಿಂದ ಕೂಡಿದ ಕೊಳಗಳ ಮೇಲೆ ಬೀಳುವ ಶರತ್ಕಾಲದ ಮಳೆಯಂತೆ ಕಾರ್ಯನಿರ್ವಹಿಸುತ್ತದೆ. ಶ್ಲೋಕ 6. ದೌತಾತ್ಮ ಪುರುಷ ಕೃಷ್ಣ ಪಾದ ಮೂಲಂ ನ ಮುಂಚತಿ ಮುಕ್ತ ಸರ್ವ ಪರಿಕ್ಲೇಶ ಪಾಂತ ಸ್ವಕ್ಷರಣಂ ಯಥಾ. ಅನುವಾದ: ಯಾರ ಹೃದಯವು ಭಗವಂತನ ಭಕ್ತಿ ಸೇವೆಯ ವಿಧಾನದಿಂದ ಒಮ್ಮೆ ಶುದ್ಧವಾಗಿರುವುದೋ ಅಂತಹ ಶುದ್ಧ ಭಕ್ತನು ಭಗವಾನ್ ಶ್ರೀಕೃಷ್ಣನ ಪಾದ ಕಮಲಗಳನ್ನು ಎಂದಿಗೂ ಬಿಡುವುದಿಲ್ಲ. ಏಕೆಂದರೆ ಕಷ್ಟಕರವಾದ ಪ್ರಯಾಣದ ನಂತರ ಮನೆಗೆ ಹಿಂದಿರುಗಿದ ಪ್ರಯಾಣಿಕರು ತೃಪ್ತಿಗೊಳ್ಳುವ ಹಾಗೆ ಅವರು ಸಂಪೂರ್ಣ ತೃಪ್ತನಾಗುತ್ತಾನೆ. ಶ್ಲೋಕ 7. ಯಥಾ ದಾತಮತೋ ಬ್ರಹ್ಮನ್ ದೇಹಾರಂಭೋಸ್ಯ ಧಾತುಭಿಃ ಯದೃಚ್ಛಯ ಹೇತುನಾ ವಾ ಭವಂತೋ ಜಾನತೆ ಯಥಾ. ಪ್ರಾಜ್ಞ ಬ್ರಾಹ್ಮಣರೇ, ದಿವ್ಯ ಚೇತನಾತ್ಮವು ಭೌತಿಕ ಶರೀರದಿಂದ ಭಿನ್ನವಾದುದು. ಅವನು ಶರೀರವನ್ನು ಆಕಸ್ಮಿಕವಾಗಿ ಪಡೆಯುವನೋ ಅಥವಾ ಯಾವುದಾದರೂ ನಿಮಿತ್ತದಿಂದ ಪಡೆಯುವನೋ ಎಂಬುದು ನಿಮಗೆ ತಿಳಿದಿರುವುದರಿಂದ ದಯಮಾಡಿ ಇದನ್ನು ವಿವರಿಸುವಿರಾ? ಶ್ಲೋಕ 8. ಆಸೀನ್ ಯದುದರಾತ್ ಪದ್ಮಂ ಲೋಕ ಸಂಸ್ಥಾನ ಲಕ್ಷಣಂ ಯಾವಾನಯಂ ವೈ ಪುರುಷ ಇಯತ್ತಾವಯವೈ ಪೃಥಕ್ ತಾವಾನ ಸಮಿತಿ ಪ್ರೋಕ್ತಃ ಸಂಸ್ಥಾವಯವಾನಿವ. ಅನುವಾದ: ಯಾರ ಉದರದಿಂದ ಕಮಲನಾಳವು ಪುಡಿಯೊಡೆಯಿತೋ ಅಂತಹ ದೇವೋತ್ತಮ ಪರಮ ಪುರುಷನು ತನ್ನ ಯೋಗ್ಯತೆಗೆ ಮತ್ತು ಅಳತೆಗೆ ತಕ್ಕಂತೆ ಬೃಹತ್ ಶರೀರವುಳ್ಳವನಾದರೆ ಭಗವಂತನ ಶರೀರಕ್ಕೂ ಸಾಮಾನ್ಯ ಜೀವಿಗಳ ಶರೀರಕ್ಕೂ ಇರುವ ನಿರ್ದಿಷ್ಟ ವ್ಯತ್ಯಾಸಗಳು ಯಾವುವು? ಶ್ಲೋಕ 9. ಅಜಸೃಜತಿ ಭೂತಾನಿ ಭೂತಾತ್ಮ ಯದನುಗ್ರಹಾತ್ ದದೃಶೇಯೇನ ತದ್ರೂಪಂ ನಾಭಿ ಪದ್ಮ ಸಮುದ್ಭವಂ. ಅದೇ ಮೂಲದಿಂದಲ್ಲದೆ ಭಗವಂತನ ನಾಭಿ ಕಮಲದಲ್ಲಿ ಜನಿಸಿದ ಬ್ರಹ್ಮನು ಭೌತಿಕವಾಗಿ ಜನ್ಮ ತಾಳಿದ ಎಲ್ಲರ ಸೃಷ್ಟಿಕರ್ತನು. ಭಗವಂತನ ಸಹಜ ಅನುಗ್ರಹದಿಂದಾಗಿ ಬ್ರಹ್ಮನು ಭಗವಂತನ ಸ್ವರೂಪವನ್ನು ಕಾಣಲು ಸಮರ್ಥನಾದನು. ಶ್ಲೋಕ 10. ಸಚಾಪಿ ಯತ್ರ ಪುರುಷಃ ವಿಶ್ವಸ್ಯುತ್ಯುಗ್ಧ ವಾಪ್ಯಯಃ ಮುಕ್ತ್ವಾತ್ಮಯಮಾಯೇಷಃ ಶೇತೆ ಸರ್ವ ಕುಹಾಶಯಃ. ಅನುವಾದ: ಪ್ರತಿಯೊಂದು ಹೃದಯದಲ್ಲೂ ಪರಮಾತ್ಮ ನೆಲೆಸಿರುವ ಮತ್ತು ತನ್ನ ಬಹಿರಂಗ ಶಕ್ತಿಯ ಸ್ಪರ್ಶವಿಲ್ಲದ ಎಲ್ಲಾ ಶಕ್ತಿಗಳ ಪ್ರಭುವಾಗಿರುವ ದೇವೋತ್ತಮ ಪುರುಷನ ಬಗ್ಗೆ ದಯವಿಟ್ಟು ವಿವರಿಸಿರಿ. ಶ್ಲೋಕ 11. ಪುರುಷ ಅವಯವೈ ಲೋಕಾಃ ಸಪಾಲ ಪೂರ್ವಕಲ್ಪಿತಾಃ ಲೋಕೈರಮುಪ್ಯಾಸ್ಯ ವಯವಾಃ ಸಹಾಲೈರಿತಿಕ್ಷುಶ್ರುಮ. ಅನುವಾದ: ಓ ಪ್ರಾಜ್ಞ ಬ್ರಾಹ್ಮಣರೇ, ವಿರಾಟ್ ಪುರುಷನ
ಬೃಹತ್ ಶರೀರದ ವಿವಿಧ ಅಂಗಗಳಲ್ಲಿ ಬ್ರಹ್ಮಾಂಡದ ಎಲ್ಲಾ ಗ್ರಹಗಳು ತಮ್ಮ ತಮ್ಮ ಪಾಲಕರೊಂದಿಗೆ ನೆಲೆಸಿವೆ ಎಂದು ಹಿಂದೆ ವಿವರಿಸಲಾಗಿತ್ತು. ವಿರಾಟ್ ಪುರುಷನ ಬೃಹತ್ ಶರೀರದಲ್ಲಿ ವಿವಿಧ ಗ್ರಹ ವ್ಯೂಹಗಳು ನೆಲೆಸಿವೆ ಎಂದು ಕೇಳಿದ್ದೇನೆ. ಅವುಗಳ ನಿಜ ಸ್ಥಿತಿ ಏನು? ದಯವಿಟ್ಟು ವಿವರಿಸುವಿರಾ? ಶ್ಲೋಕ 12. ಯಾವನ್ ಕಲ್ಪೋ ವಿಕಲ್ಪೋ ವಾ ಯಥಾ ಕಾಲೋನುಮೀಯತೆ ಭೂತ ಭವ್ಯ ಭವಶ್ಚಬ್ದ ಆಯುರ್ಮಾನಂ ಚ ಯತ್ಸತಃ. ಅನುವಾದ: ಅಷ್ಟೇ ಅಲ್ಲದೆ ಸೃಷ್ಟಿ ಮತ್ತು ಲಯಗಳ ನಡುವಿನ ಕಾಲಾವಧಿಯ ಬಗ್ಗೆ, ಇತರ ಉಪಸೃಷ್ಟಿಗಳ ಬಗ್ಗೆ, ಭೂತ, ಭವಿಷ್ಯತ್, ವರ್ತಮಾನ ಎಂಬ ಶಬ್ದಗಳು ಸೂಚಿಸುವ ಕಾಲದ ಸ್ವರೂಪದ ಬಗ್ಗೆ ದಯವಿಟ್ಟು ವಿವರಿಸಿ. ಬ್ರಹ್ಮಾಂಡದ ವಿವಿಧ ಲೋಕಗಳಲ್ಲಿರುವ ದೇವತೆಗಳು, ಮಾನವರು ಇತ್ಯಾದಿಯಾಗಿ ತಿಳಿಸಲಾಗುವ ವಿವಿಧ ಜೀವಿಗಳ ಜೀವಿತಾವಧಿ ಮತ್ತು ಜೀವಮಾನಗಳ ಬಗ್ಗೆ ಕೂಡ ದಯವಿಟ್ಟು ವಿವರಿಸಿ. ಶ್ಲೋಕ 13. ಕಾಲಸ್ಯಾನುಗತಿರ್ಯಾತು ಲಕ್ಷ್ಯತೇನ್ವಿಬೃಹತ್ಯಪಿ ಯಾವತ್ಯ ಕರ್ಮ ಗತಯೋ ಯಾದೃಶೀರ್ದ್ವಿಜಸತ್ತಮ. ಅನುವಾದ: ಬ್ರಾಹ್ಮಣರಲ್ಲೆಲ್ಲ ಪರಿಶುದ್ಧರಾದವರೇ ಕರ್ಮಾನುಸಾರಿಯಾದ ಕಾಲದ ಬಗೆಯ ಅವಧಿಗಳಾದ ಅಲ್ಪಕಾಲ ಮತ್ತು ದೀರ್ಘಕಾಲಗಳನ್ನು ಮತ್ತು ಕಾಲದ ಆದಿ ಕಾರಣಗಳನ್ನು ಕೂಡ ದಯವಿಟ್ಟು ವಿವರಿಸಿ. ಶ್ಲೋಕ 14. ಯಸ್ಮಿನ್ ಕರ್ಮ ಸಮವಾಯೋ ಯಥಾ ಯೋನೋಪಗೃಹ್ಯತೆ ಗುಣಾನಾಂ ಗುಣೀನಾಂ ಚೈವ ಪರಿಣಾಮ ಅಭಿಪ್ಸತಾಂ. ಇದಲ್ಲದೆ ಐಹಿಕ ಪ್ರಕೃತಿಯ ವಿವಿಧ ಗುಣಗಳಿಂದ ಪ್ರಮಾಣಾನುಸಾರಿಯಾದ ಪ್ರತಿಕ್ರಿಯೆಗಳು ಫಲಿಸುತ್ತವೆ. ಇವುಗಳ ಸಂಚಯನವು ಆಸೆಯುಳ್ಳ ಜೀವಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಮತ್ತು ದೇವತೆಗಳಿಂದ ಹಿಡಿದು ಅತ್ಯಂತ ಕ್ಷುದ್ರ ಜೀವಿಗಳವರೆಗೆ ಇರುವ ವಿವಿಧ ಜೀವ ಪ್ರಕಾರಗಳನ್ನು ಇದು ಹೇಗೆ ಔನ್ನತ್ಯಕ್ಕೆ ಏರಿಸುವುದು ಅಥವಾ ಅವನತಿಗೆ ಇಳಿಸುವುದೆಂಬುದನ್ನು ದಯಮಾಡಿ ವಿವರಿಸಿ. ಶ್ಲೋಕ 15. ಭೂತಪಾಲ ಕಕುಬ್ಧೋಮ ಅಗ್ರಹ ನಕ್ಷತ್ರ ಭೂಭೃತಾಂ ಸರಿತ್ ಸಮುದ್ರ ದ್ವೀಪಾನಾಂ ಸಂಭವಶ್ಯೈತ ಲೋಕಸಾಂ. ಅನುವಾದ: ಓ ಬ್ರಾಹ್ಮಣೋತ್ತಮರೇ, ಬ್ರಹ್ಮಾಂಡದ ಎಲ್ಲೆಡೆಯಲ್ಲಿ ಗ್ರಹ ಮಂಡಲಗಳು ಹೇಗೆ ಸೃಷ್ಟಿಯಾದವು? ದೇವಲೋಕದ 4 ದಿಕ್ಕುಗಳು, ಆಕಾಶ, ಗ್ರಹಗಳು, ನಕ್ಷತ್ರಗಳು, ಪರ್ವತಗಳು, ನದಿಗಳು, ಸಮುದ್ರಗಳು ಮತ್ತು ದ್ವೀಪಗಳು, ಹಾಗೆಯೇ ಅವುಗಳ ಬಗೆಯ ನಿವಾಸಿಗಳ ಸೃಷ್ಟಿಯ ಹೇಗೆ ನಡೆಯಿತು? ಇವನ್ನೆಲ್ಲ ದಯವಿಟ್ಟು ವಿವರಿಸಿ. ಶ್ಲೋಕ 16. ಪ್ರಮಾಣಮಂಡಕೋಶಸ್ಯ ಬಾಹ್ಯಾಭ್ಯಂತರಭೇದಿತಃ ಮಹತಾಂ ಚಾನುಚರಿತಂ ವರ್ಣಾಶ್ರಮ ವಿನಿಶ್ಚಯಃ. ಇಷ್ಟೇ ಅಲ್ಲದೆ ನಿರ್ದಿಷ್ಟ ವಿಭಾಗಗಳನ್ನೊಳಗೊಂಡ ಬ್ರಹ್ಮಾಂಡದ ಒಳ ಅಂತರಿಕ್ಷ ಮತ್ತು ಬಾಹ್ಯಾಕಾಶಗಳು, ಹಾಗೆಯೇ ಮಹಾತ್ಮರ ಗುಣಲಕ್ಷಣಗಳು ಮತ್ತು ಕಾರ್ಯಚಟುವಟಿಕೆಗಳು, ಅಲ್ಲದೆ ವಿವಿಧ ವರ್ಗಗಳ ವೈಲಕ್ಷಣಗಳು ಮತ್ತು ಆಶ್ರಮದ ಕ್ರಮಗಳು, ಇವುಗಳನ್ನು ಕೂಡ ದಯವಿಟ್ಟು ವಿವರಿಸಿ. ಶ್ಲೋಕ 17. ಯುಗಾನಿ ಯುಗಮಾನಂ ಚ ಧರ್ಮೋ ಯಶ್ಚ ಯುಗೆ ಯುಗೆ ಅವತಾರಾನುಚರಿತಂ ಯದಾಶ್ಚರ್ಯತಮಂ ಹರೇಃ. ಅನುವಾದ: ಸೃಷ್ಟಿಯ ಅವಧಿಯಲ್ಲಿನ ವಿವಿಧ ಕಾಲಮಾನಗಳನ್ನು, ಅಂತಹ ಕಾಲಮಾನಗಳ ಅವಧಿಯನ್ನು ದಯವಿಟ್ಟು ವಿವರಿಸಿ. ಬೇರೆ ಬೇರೆ ಯುಗಗಳಲ್ಲಿ ಭಗವಂತನ ವಿವಿಧ ಅವತಾರಗಳ ವಿವಿಧ ಕಾರ್ಯಗಳ ಬಗ್ಗೆ ನನಗೆ ತಿಳಿಯ ಹೇಳಿ. ಶ್ಲೋಕ 18. ನೃಣಾಂ ಸಾಧಾರಣೋ ಧರ್ಮಃ ಸವಿಶೇಷಶ್ಚ ಯಾದೃಶಃ ಶ್ರೇಣಿನಾಂ ರಾಜರ್ಷೀಣಾಂ ಚ ಧರ್ಮಕೃಚ್ಛ್ರೇಷು ಜೀವತಾಂ. ಅನುವಾದ: ಮಾನವ ಸಮಾಜದ ಸಾಮಾನ್ಯ ಧರ್ಮಗಳು, ಧರ್ಮದಲ್ಲಿ ಅವರ ನಿರ್ದಿಷ್ಟ ವೃತ್ತಿಪರ ಕರ್ತವ್ಯಗಳು, ಸಾಮಾಜಿಕ ವ್ಯವಸ್ಥೆಯ ವರ್ಗೀಕರಣ ಹಾಗೂ ರಾಜರ್ಷಿಗಳ ವರ್ಗೀಕರಣ, ಹಾಗೂ ಇವು ಸಾಮಾನ್ಯವಾಗಿ ಯಾವುದಾಗಿರಬಹುದು
ಎಂಬುದನ್ನು ಕೂಡ ದಯವಿಟ್ಟು ವಿವರಿಸಿ. ಕಷ್ಟದಲ್ಲಿರುವವನ ಧಾರ್ಮಿಕ ತತ್ವಗಳು ಯಾವುವು ಎಂಬುದನ್ನು ದಯವಿಟ್ಟು ವಿವರಿಸಿ. ಶ್ಲೋಕ 19. ತತ್ವಾನಾಂ ಪರಿಸಂಖ್ಯಾನಂ ಲಕ್ಷಣಂ ಹೇತು ಲಕ್ಷಣಂ ಪುರುಷಾರಾಧನಂ ವಿಧಿಯೋರ್ ಯೋಗಸ್ಯಾಧ್ಯಾತ್ಮ ಆತ್ಮಿಕಸ್ಯ ಚ. ಅನುವಾದ: ಸೃಷ್ಟಿಯ ಪ್ರಾಥಮಿಕ ಮೂಲ ತತ್ವಗಳು, ಅಂತಹ ಮೂಲ ತತ್ವಗಳ ಸಂಖ್ಯೆ, ಅವುಗಳ ಕಾರಣಗಳು, ಅವುಗಳ ಅಭಿವೃದ್ಧಿ, ಭಕ್ತಿ ಸೇವೆಯ ಕಾರ್ಯವಿಧಾನ ಹಾಗೂ ಯೋಗಿ ಶಕ್ತಿಯ ಕರ್ಮಬದ್ಧ ಅಭ್ಯಾಸ ಇವೆಲ್ಲವುಗಳ ಬಗ್ಗೆ ದಯವಿಟ್ಟು ವಿವರಿಸಿ. ಶ್ಲೋಕ 20. ಯೋಗೇಶ್ವರ್ಯೈ ಐಶ್ವರ್ಯ ಗತಿರ್ಲಿಂಗ ಭಂಗಸ್ತು ಯೋಗಿನಾಂ ವೇದೋಪದೇ. ಯೋಗಿ ಈಶ್ವರ ಐಶ್ವರ್ಯ ಗತಿಲಿಂಗ ಭಂಗ ಯೋಗಿನಾಂ ವೇದ ಉಪವೇದ ಧರ್ಮಾಣಾಂ ಇತಿಹಾಸ ಪುರಾಣಯೋಃ. ಮಹಾಯೋಗಿಗಳ ಸಮೃದ್ಧಿ ಯಾವುದು ಮತ್ತು ಅವರ ಅಂತಿಮ ಸಾಕ್ಷಾತ್ಕಾರವೇನು? ಪರಿಪೂರ್ಣ ಯೋಗಿಯ ಅತಿ ಸೂಕ್ಷ್ಮ ಶರೀರದಿಂದ ಹೇಗೆ ವಿಮುಕ್ತನಾಗುತ್ತಾನೆ? ಇತಿಹಾಸದ ಮತ್ತು ಪೂರಕ ಪುರಾಣಗಳ ಶಾಖೆಗಳನ್ನು ಒಳಗೊಂಡಂತೆ ವೈದಿಕ ಸಾಹಿತ್ಯದ ಮೂಲ ಜ್ಞಾನ ಯಾವುದು? ಶ್ಲೋಕ 21. ಸಂಪ್ಲವ ಸರ್ವಭೂತಾನಾಂ ವಿಕ್ರಮ ಪ್ರತಿ ಸಂಕ್ರಮಃ ಇಷ್ಟಾಪೂರ್ತಸ್ಯ ಕಾಮ್ಯಾನಾಂ ತ್ರಿವರ್ಗಸ್ಯ ಚ ವಿಧಿಃ. ಅನುವಾದ: ಜೀವಿಗಳ ಸೃಷ್ಟಿ ಹೇಗೆ, ಅವರ ಪಾಲನೆ ಹೇಗೆ, ಅವರ ನಾಶ ಹೇಗೆ ಎಂಬ ಬಗ್ಗೆ ಕೂಡ ನನಗೆ ದಯವಿಟ್ಟು ವಿವರಿಸಿ ಹೇಳಿ. ಅಷ್ಟೇ ಅಲ್ಲದೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದ ಉಂಟಾಗುವ ಅನುಕೂಲ ಮತ್ತು ಪ್ರತಿಕೂಲಗಳ ಬಗ್ಗೆ ಕೂಡ ತಿಳಿಸಿ. ವೈದಿಕ ವಿಧಿಗಳಾವುವು ಮತ್ತು ಅನುಬಂಧ ವೈದಿಕ ವಿಧಿಗಳ ಕಟ್ಟಳೆಗಳಾವುವು? ಧರ್ಮ, ಆರ್ಥಿಕಾಭಿವೃದ್ಧಿ ಮತ್ತು ಇಂದ್ರಿಯ ತೃಪ್ತಿಗಳ ಕಾರ್ಯವಿಧಾನಗಳಾವುವು? ಶ್ಲೋಕ 22. ಏವಾನುಶಾಯಿನಾಂ ಸರ್ಗ ಪಾಷಂಡಸ್ಯ ಚ ಸಂಭವಃ ಆತ್ಮನೋ ಬಂಧ ಮೋಕ್ಷೌ ಚ ವ್ಯವಸ್ಥಾನಂ ಸ್ವರೂಪತಃ. ಭಗವತ್ ಶರೀರದಲ್ಲಿ ಲೀನವಾಗಿರುವ ಜೀವಿಗಳು ಹೇಗೆ ಸೃಷ್ಟಿಗೊಳ್ಳುತ್ತಾರೆ ಮತ್ತು ಜಗತ್ತಿನಲ್ಲಿ ನಾಸ್ತಿಕರು ಹೇಗೆ ಕಾಣಿಸಿಕೊಳ್ಳುತ್ತಾರೆ ಎಂಬುದನ್ನು ದಯವಿಟ್ಟು ವಿವರಿಸಿ. ಹಾಗೆಯೇ ಬಂದಿರಾಗಿಲ್ಲದ ಜೀವಿಗಳು ಹೇಗೆ ಅಸ್ತಿತ್ವ ಹೊಂದುತ್ತಾರೆ ಎಂಬುದನ್ನು ಕೂಡ ದಯವಿಟ್ಟು ತಿಳಿಸಿ. ಶ್ಲೋಕ 23. ಯಥಾತ್ಮತಂತ್ರೋ ಭಗವಾನ್ ವಿಕ್ರೀಡಾತ್ಯಾತ್ಮ ಮಾಯಯ ವಿಸೃಜ್ಯ ಮಾಯಾಂ ಉದಾಸ್ತೆ ಸಾಕ್ಷಿವತ್ ವಿಭುಃ. ಸ್ವತಂತ್ರವಾದ ದೇವೋತ್ತಮ ಪುರುಷನು ತನ್ನ ಅಂತರಂಗದ ಶಕ್ತಿಯಿಂದಾಗಿ ತನ್ನೆಲ್ಲ ಲೀಲೆಗಳಿಂದ ಮುದಗೊಳ್ಳುತ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಬಹಿರಂಗ ಶಕ್ತಿಗೆ ಬಿಟ್ಟುಕೊಟ್ಟು ತಾನು ಎಲ್ಲದಕ್ಕೂ ಸಾಕ್ಷಿಭೂತನಾಗಿ ಉಳಿಯುತ್ತಾನೆ. ಶ್ಲೋಕ 24. ಸರ್ವಮೇತಶ್ಚ ಭಗವಾನ್ ಪೃಚ್ಛತೋ ಮೇನು ಪೂರ್ವಶಃ ತತ್ವೋತೋ ನ ಅರ್ಹತ್ಸ್ಯುತ್ ದಾತುರ್ಹಂ ಪ್ರಪನ್ನಾಯ ಮಹಾಮುನೆ. ಅನುವಾದ: ಭಗವಂತನ ಪ್ರತಿನಿಧಿಯಾದ ಓ ಮಹರ್ಷಿಯೇ, ನಾನು ಕೇಳದೇ ಇರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ನನ್ನ ಜ್ಞಾನ ತೃಷೆಯನ್ನು ತಣಿಸಿ. ನಾನು ನಿಮಗೆ ಶರಣಾಗತ ಆತ್ಮನಾಗಿರುವುದರಿಂದ ದಯವಿಟ್ಟು ಈ ಸಂಬಂಧವಾದ ಪೂರ್ಣ ಜ್ಞಾನವನ್ನು ನನಗೆ ದಯಪಾಲಿಸಿ. ಶ್ಲೋಕ 25. ಅತ್ರ ಪ್ರಮಾಣಂ ಹಿ ಭವಾನ್ ಪರಮೇಷ್ಠಿ ಯತಾತ್ಮಭೂಃ ಅಪರೇ ಚಾನುತಿಷ್ಠಂತಿ ಪೂರ್ವೇಷಾಂ ಪೂರ್ವಜೈ ಕೃತಂ. ಓ ಮಹರ್ಷಿಯೇ, ನೀವು ಮೂಲ ಜೀವಿಯಾದ ಬ್ರಹ್ಮನಂತೆಯೇ ಇದ್ದೀರಿ. ಉಳಿದವರು ಹಿಂದಿನ ತಾತ್ವಿಕ ತಾರ್ಕಿಕರಂತೆ ರೂಢಿಯನ್ನು ಅನುಸರಿಸುತ್ತಾರೆ. ಶ್ಲೋಕ 26.
न मे सव परायन्ति ब्रह्मन्न शमा नादमि पीयूषं न मे असव प्ररायन्ति ब्रह्मन् अनशयातमि पिबत अच्युत पीयूषं च वाक्यात् तद्वाक्याब्धि ತದ್ವಾಕ್ಯಾಬ್ಧಿ ವಿನಿಸೃತಂ. ಅನುವಾದ: ಓ ಪ್ರಾಜ್ಞ ಬ್ರಾಹ್ಮಣರೇ, ನಿಮ್ಮ ವಾಕ್ಸಾಗರದಿಂದ ಹರಿದು ಬರುತ್ತಿರುವ ದೇವೋತ್ತಮ ಪುರುಷ ಅಮೋಘ ಸಂದೇಶ ಮಧುವನ್ನು ಪಾನ ಮಾಡುತ್ತಿದ್ದೇನೆ. ಉಪವಾಸದಿಂದ ಯಾವ ಬಳಲಿಕೆಯನ್ನು ನಾನು ಅನುಭವಿಸುತ್ತಿಲ್ಲ. ಶ್ಲೋಕ 27. सा उपमान्त्रिको ये सूत उवाच सा उपमान्त्रिको राज्ञा कथयामिति सत्प्रतेः ब्रह्मरातो वृषं प्रीतो ವಿಷ್ಣುರಾತೇನ ಸಂಸದಿ. ಅನುವಾದ: ಸೂತ ಮುನಿಗಳು ನುಡಿದರು, ಮಹಾರಾಜ ಪರೀಕ್ಷಿತನಿಂದ ಆಮಂತ್ರಿತರಾದ ಶುಕಮುನಿಗಳು ಭಕ್ತರೊಂದಿಗೆ ಭಗವಾನ್ ಶ್ರೀ ಕೃಷ್ಣನನ್ನು ಕುರಿತು ಮಾತನಾಡುವ ಬಗ್ಗೆ ತುಂಬಾ ಸುಪ್ರೀತರಾದರು. ಶ್ಲೋಕ 28. ಪ್ರಾಹ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಬ್ರಹ್ಮಣೇ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪ ಉಪಾಗತೆ. ಅನುವಾದ: ಮೊದಲಿಗೆ ಸ್ವಯಂ ಭಗವಂತನೇ ಬ್ರಹ್ಮನು ಸೃಷ್ಟಿಯಾದಂದು ಅವನಿಗೆ ಭಗವತ್ ವಿಜ್ಞಾನವನ್ನು ಬೋಧಿಸಿದನು ಎಂದು ಹೇಳುತ್ತಾ ಮಹಾರಾಜ ಪರೀಕ್ಷಿತನ ಪ್ರಶ್ನೆಗಳಿಗೆ ಶುಕಮುನಿಗಳು ಉತ್ತರಗಳನ್ನು ಹೇಳಲು ತೊಡಗಿದರು. ಶ್ರೀಮದ್ ಭಾಗವತವು ವೈದಿಕ ಸಾಹಿತ್ಯದ ಅನುಬಂಧವಾಗಿದೆ ಮತ್ತು ಅದು ವೇದಗಳನ್ನೇ ಅನುಸರಿಸುತ್ತದೆ. ಶ್ಲೋಕ 29. ಯತ್ ಪರೀಕ್ಷಿತ್ ವೃಷಭಃ ಪಾಂಡೂನಾಂ ಅನುಪೃಚ್ಛತಿ ಅನುಪೂರ್ವೇಣ ತತ್ಸರ್ವಂ ಆಖ್ಯಾತಂ ಉಪಚಕ್ರಮೆ. ಅನುವಾದ: ಮಹಾರಾಜ ಪರೀಕ್ಷಿತನು ತನ್ನಿಂದ ಕೇಳಿ ತಿಳಿಯಲಪೇಕ್ಷಿಸಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಲು ಶುಕಮುನಿಗಳು ಸಿದ್ಧರಾದರು. ಪರೀಕ್ಷಿತನು ಪಾಂಡುವಿನ ವಂಶದವರಲ್ಲಿ ಅತ್ಯುತ್ತಮನಾಗಿದ್ದನು. ಹಾಗಾಗಿ ಅವನು ಯೋಗ್ಯ ವ್ಯಕ್ತಿಯಿಂದ ಯೋಗ್ಯ ಪ್ರಶ್ನೆಗಳನ್ನು ಕೇಳಲು ಸಮರ್ಥನಾಗಿದ್ದನು. ಇಲ್ಲಿಗೆ ಶ್ರೀಮದ್ ಭಾಗವತದ 2ನೇ ಸ್ಕಂದದ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳು ಎಂಬ 8ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಮಾತಾಜಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ, ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲೈವ್ ಸ್ಟಾಪ್ ಮಾಡ್ಬೇಕಲ್ಲ ಮಾತಾಜಿ? ಮಾಡ್ತಾರೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಪರವಾಗಿಲ್ಲ ಪರವಾಗಿಲ್ಲ ಮಾತಾಡಿ. ಏನಾಗಲ್ಲ. ಅದೇ ನಾವ್ ಏನನ್ನ ಮಾತಾಡ್ಕೊಳ್ಳ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗ್ರೂಪ್ ಅಲ್ಲಿ ಹಾಕ್ಬೇಕಾ ಮಾತಾಜಿ ಕಂಪ್ಲೀಟೆಡ್ ಅಂತ? ಯಾವ್ದು ಭಾಗವತ ಹಾಕ್ಬೇಕು ಮಾತಾಜಿ. ಆ ಗ್ರೂಪ್ ಅಲ್ಲಿ ನೀವು ಹಾಕಿ, ನಾನು ಮತ್ತೆ ನಾಳೆ ದಿವ್ಯ ಮತ್ತೆ. ಓಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಾಡೋದ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಎಲ್ಲ ಮಾತಾಜಿ ಮುಗೀತಾ? ಆಯ್ತು ಮಾತಾಜಿ. ಹಾ ಹರೇ ಕೃಷ್ಣ. ನಾಳೆ ಇದೆ ಯಾರು? ನಾಳೆ ಗೊತ್ತಿಲ್ಲ, ಅವ್ರು ಮಾತಾಡಿ. ಧನ್ಯವಾದ ಮಾತಾಜಿ. ಎಂಡ್ ಮಾಡ್ತೀವಿ. ಇದ್ದಾರೆ ಕಾಣ್ಬೇಕು. ರೆಡಿ. ಗಾಯತ್ರಿ ಮಾತಾಜಿಯಾ? ಅಲ್ಲ ದಿವ್ಯ ಮಾತಾಜಿ. ದಿವ್ಯಾ ಮಾತಾಜಿಯಾ? ಓ ದಿವ್ಯ. ನಾನೇನು ಹೇಳಿದ್ದೆ.
ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಮಾತಾಜಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಪಾಪ ನೀವೇ ಎಲ್ಲ ಮಾಡ್ಕೊಂಡಿದ್ರೆ. ಅದೇನೋ ನೀವ್ ಹೇಳ್ದಂಗ PDF ಸರಿ ಬಂದಿಲ್ಲ ಮಾತಾಜಿ. ಹರಿ ಬೋಲ್ ಮಾತಾಜಿ. Okay. ಅದು ಇಲ್ಲಿ ಮೈಸೂರಿಗೆ ಬಂದಿದ್ದೀನಿ ನಾನು, ಅದೇ ಬುಕ್ ಇಲ್ಲ ನನ್ನ ಹತ್ರ, ಅದಕ್ಕೆ. ಹಾಗೆ ಆಯ್ತು. ನಾನು ಮೊನ್ನೆ ಕಾರಲ್ಲಿ ಕುತ್ಕೊಂಡು ಓದಿದಾಗ ಕಾರಲ್ಲಿ ಓದಿದ್ರಲ್ಲ ಆ ತರನೇ ಆಗಿದೆ. ಧನ್ಯವಾದ. ಎಂಡ್ ಮಾಡ್ಲಾ ಮಾತಾಜಿ? ಹಾ ಮಾಡಿ ಮಾತಾಜಿ. ಹರೇ ಹರೇ ಕೃಷ್ಣ.